ಎಷ್ಟೇ ನಿಯಂತ್ರಣ ತಂದರೂ ಕೂಡ ಕೊರೋನಾ ದಿನದಿಂದ ದಿವಸಕ್ಕೆ ಸಮಾಜದಲ್ಲಿ ವ್ಯಾಪಿಸ್ತಾ ಇರುವುದು ಸಾಮಾನ್ಯವಾಗಿ ನಮಗೆ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಅರ್ಥ ಆಗಿದೆ. ಹಾಗಾಗಿ ಜನರನ್ನು ಜಾಗೃತಿ ಮಾಡುವುದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೊರೋನಾವನ್ನು ನಿಯಂತ್ರಣ ಮಾಡುವುದು ಸೇರಿದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ತಿದೆ. ನಾನು ನಿನ್ನೆ ಉಪಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇನ್ನೊಂದು 2 ತಿಂಗಳ ಗುರಿಯನ್ನಿಟ್ಟುಕೊಂಡು ಯಾವ ರೀತಿ ಕೊರೋನಾವನ್ನು ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಬಿಟ್ಟರೆ ಅದಕ್ಕೆ ಬೇರೆ ಪರಿಸ್ಥಿತಿಗಳು ಇರೋದ್ರಿಂದ ಮುಖಕ್ಕೆ ಮಾಸ್ಕ್ ಹಾಕುವುದನ್ನು ಕಡ್ಡಾಯ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗಳನ್ನು ಸುಸಜ್ಜಿತಗೊಳಿಸಿದ್ದೇವೆ. ನಮ್ಮ ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು ಎಲ್ಲವನ್ನು ಕೂಡ ಸುಸಜ್ಜಿತಗೊಳಿಸಿದ್ದೇವೆ. ನಮಗೆ ವಿಶ್ವಾಸ ಇದೆ, ಈ ಕೊರೋನಾವನ್ನು ಜನಜಾಗೃತಿ ಮೂಲಕ ನಿಯಂತ್ರಣಕ್ಕೆ ತರ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕೆ ಬೇಕಾದಂತಹ ಆರೋಗ್ಯ ಇಲಾಖೆ ಸೇರಿದಂತೆ ಇಡೀ ಸರ್ಕಾರ ಜನಪರವಾಗಿ ಸನ್ನದ್ಧವಾಗಿ ನಿಂತುಕೊಂಡಿದೆ. ಈಗ ಯಾವ ಪ್ರಮಾಣದಲ್ಲಿ ಕೊರೋನಾ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಮಂಗಳೂರು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹ ಪ್ರದೇಶ, ರೈಲ್ವೆ ನಿಲ್ದಾಣ ಇರುವಂತಹ ಪ್ರದೇಶ, ಮಂಗಳೂರಿನಲ್ಲಿ ನೌಕಾನಲ್ಲಿ ಇರುವಂತಹ ಪ್ರದೇಶ, ಅನೇಕ ದೇಶ ವಿದೇಶಗಳ ಸಂಪರ್ಕ ಆಗಿರುವಂತಹ ಪ್ರದೇಶದಲ್ಲಿ ಇವತ್ತು ಸಾಮಾನ್ಯ ಜನರ ಮಧ್ಯೆ ಕೊರೋನಾಗಳು ಒಂದು ರೀತಿಯಲ್ಲಿ ಬೆಳವಣಿಗೆ ಹೆಚ್ಚಾಗ್ತಾ ಇರೋದು ನಾವೆಲ್ಲ ಕಂಡುಕೊಂಡಿರುವಂತಹ ಸತ್ಯ. ನಾವು ಮಾಡಬೇಕಾದ ಇಷ್ಟೇ ಇದಕ್ಕೆ ಕೊರೋನಾ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರವನ್ನು ಸನ್ನದ್ಧಗೊಳಿಸುವುದು, ಆರೋಗ್ಯ ಇಲಾಖೆ ಮೂಲಕ ಜನಜಾಗೃತಿಯನ್ನು ಮಾಡುವುದು, ಯಾರು ಕೊರೋನಾ ಪೀಡಿತರಾಗಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರನ್ನು ಗುಣಪಡಿಸುವುದು ಮತ್ತು ಜನರಲ್ಲಿ ಅನಗತ್ಯ ಭಯ ಬೇಡ, ಆದರೆ ಜಾಗೃತಿಯನ್ನು ಬಿಡಬೇಡಿ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡುವುದು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಡೀ ಸರ್ಕಾರ ಕೊರೋನಾ ಹೋರಾಟ ಮಾಡ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೇಕಾದಂತೆ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಜನಸಾಮಾನ್ಯರಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ, ಕೊರೋನಾವನ್ನು ನಿಯಂತ್ರಣ ಮಾಡೋಣ ಅನ್ನೋದೇ ನಮ್ಮಂದಿರುವಂತಹ ಗುರಿ. ಬೆಂಗಳೂರು ಸಹಿತ ಇಡೀ ದೇಶದಲ್ಲಿ ಕೊರೋನಾವನ್ನು ನಾವು ಗೆದ್ದೇವೆ ಅನ್ನುವಂಥ ವಿಶ್ವಾಸ ಇದೆ. ಉಪಮುಖ್ಯಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಜೊತೆಯಲ್ಲಿ ನಾನು ಮಾತಾಡಿದ್ದೆ. ಉಡುಪಿ ಮತ್ತು ಮಂಗಳೂರಿಗೆ ಅನೇಕ ರೀತಿಯಲ್ಲಿ ಏನೇನು ಆಂಬುಲೆನ್ಸ್ಗಳು ಬೇಕು, ಐಸಿಯು ಘಟಕಗಳು ಬೇಕು, ಎಲ್ಲವನ್ನೂ ಮಂಜೂರು ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ. ಜಿಲ್ಲಾಧಿಕಾರಿಯನ್ನು ವರದಿ ಪಡಿತೇವೆ. ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಬೇಕಂತಾರೋ ಅಷ್ಟು ಕೂಡ ವ್ಯವಸ್ಥೆಗಳನ್ನ, ಸಾಮಗ್ರಿಗಳನ್ನ, ಕಿಟ್ಗಳನ್ನ 2 ಜಿಲ್ಲೆಗೆ ವಿತರಣೆ ಮಾಡ್ತೇವೆ.